ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ನಮಸ್ಕಾರ, ಇದು ನ್ಯೂಸ್ ಅಂಡ್ ವ್ಯೂಸ್. ಮಂಗಳೂರಿನಲ್ಲಿ ಇವತ್ತು ಪರಿಶಿಷ್ಟ ಮೊಗೇರಾ ಸಮುದಾಯದ ಜನರ ಭಾರಿ ದೊಡ್ಡ ಬೃಹತ್ ಪ್ರತಿಭಟನೆ ಮತ್ತು ಪ್ರತಿಭಟನಾ ರ್ಯಾಲಿ ನಡೆದಿದೆ. ಮೊಗೇರಾ ಸಮುದಾಯದ ಹೆಸರಿನಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಮತ್ತು ಉತ್ತರ ಕನ್ನಡ, ಈಚೆಗೆ ಕೊಡಗು ಜಿಲ್ಲೆಯಲ್ಲಿ ನೆಲೆಸಿರುವಂಥ ಮೊಗೇರಾ ಸಮುದಾಯದ ಪರಿಶಿಷ್ಟ ಜಾತಿಯ ಮೊಗೇರಾ ಸಮುದಾಯದ ಹೆಸರಿನಲ್ಲಿ ಉತ್ತರ ಕನ್ನಡದ ಮೀನುಗಾರ ಸಮುದಾಯಕ್ಕೆ ಸೇರಿದಂಥ ಮೊಗೇರರು ಕೂಡ ಪರಿಶಿಷ್ಟ ಜಾತಿಯ ಸುಳ್ಳು ಪ್ರಮಾಣ ಪತ್ರವನ್ನು ಉತ್ತರ ಕನ್ನಡದ ಮೊಗೇರರು ತೆಗೊಳ್ತಾ ಇದ್ದಾರೆ, ಪಡೀತಾ ಇದ್ದಾರೆ. ಅನೇಕ ವರ್ಷಗಳಿಂದ ಈ ರೀತಿಯಾಗಿ ಸುಳ್ಳು ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ. ಇದನ್ನು ವಿರೋಧಿಸಿ ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಒಂದು ಸ್ಪಷ್ಟವಾದ ನಿರ್ದೇಶನವನ್ನು ನೀಡಬೇಕು ಅನ್ನುವಂಥ ಆಗ್ರಹದೊಂದಿಗೆ ಇವತ್ತು ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಮತ್ತು ಉತ್ತರ ಕನ್ನಡ, ಆಚೆ ಚಿಕ್ಕಮಗಳೂರು, ಹಾಸನದಿಂದ ಬಂದಂಥ ಮೊಗೇರಾ ಸಮುದಾಯದವರು, ಪರಿಶಿಷ್ಟ ಜಾತಿಯ ಮೊಗೇರಾ ಸಮುದಾಯದವರು ಮಂಗಳೂರಿನಲ್ಲಿ ಭಾರಿ ದೊಡ್ಡ ಪ್ರತಿಭಟನಾ ರ್ಯಾಲಿಯನ್ನು ಆಯೋಜಿಸಿದ್ದಾರೆ. ಮಂಗಳೂರಿನ ಬಲ್ಮಠದ ಶಾಂತಿನಿಲಯ ಮೈದಾನದಿಂದ ಆರಂಭಗೊಂಡಂಥ ಈ ಒಂದು ರ್ಯಾಲಿ ಮಂಗಳೂರಿನ ಹಂಪನಕಟ್ಟೆ ಸಾಗಿ ಅನಂತರ ಕ್ಲಾಕ್ ಟವರ್ನ ಎದುರುಗಡೆಯ ಮಿನಿ ವಿಧಾನಸೌಧದ ಎದುರು ಭಾರಿ ದೊಡ್ಡ ಪ್ರತಿಭಟನಾ ಪ್ರದರ್ಶನ ನಡೆಯಿತು. ಇತ್ತೀಚಿನ ದಿನಗಳಲ್ಲೇ ಪರಿಶಿಷ್ಟ ಜಾತಿಯ ಒಂದು ಸಮುದಾಯದವರು ಇಷ್ಟು ದೊಡ್ಡ ನೆಲೆಯಲ್ಲಿ, ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯೊಂದನ್ನು ಆಯೋಜಿಸಿರುವುದು ಇತ್ತೀಚಿನ ದಿನಗಳಲ್ಲೇ ಇದು ಮೊದಲಾಗಿದೆ. ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಮೊಗೇರಾ ಸಮುದಾಯದ ಜನರು ಕೂಡ ಭಾಗವಹಿಸಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ, ಅದು ಬಂಟ್ವಾಳ ಇರ್ಬೋದು, ಮಂಗಳೂರು ಇರ್ಬೋದು, ಪುತ್ತೂರು, ಸುಳ್ಯ, ಈಚೆ ಕಡೆ ಉಡುಪಿ ಜಿಲ್ಲೆಯ ಬೈಂದೂರು, ಕುಂದಾಪುರ, ಕಾರ್ಕಳ, ಕಾಪು, ಆಚೆ ಕಡೆ ಉತ್ತರ ಕನ್ನಡದಿಂದಲೂ ಮತ್ತು ಕೊಡಗಿನಿಂದಲೂ, ಹಾಸನದಿಂದಲೂ, ಚಿಕ್ಕಮಗಳೂರು ಕಡೆಯಿಂದಲೂ ಕೂಡ ಮೊಗೇರಾ ಸಮುದಾಯದ ಜನರು ಇವತ್ತು ತಮ್ಮ ಹಕ್ಕಿಗಾಗಿ, ತಮ್ಮ ಹಕ್ಕಿನ ರಕ್ಷಣೆಯ ಸಲುವಾಗಿ ನಡೀತಾ ಇರುವಂಥ ಈ ಹೋರಾಟದಲ್ಲಿ ಭಾಗಿಗಳಾದರು. ಮಂಗಳೂರಿನ ಬಲ್ಮಠದಲ್ಲಿರುವಂಥ ಶಾಂತಿನಿಲಯ ಮೈದಾನದಲ್ಲಿ ಬೆಳಗ್ಗೆ ಬೇರೆ ಬೇರೆ ಕಡೆಯಿಂದ ಬಂದಂಥ ಮೊಗೇರಾ ಸಮುದಾಯದ ಜನರು ಅಲ್ಲಿ ಸೇರಿ ಅನಂತರ ಪ್ರತಿಭಟನಾ ಮೆರವಣಿಗೆ ಅಲ್ಲಿಂದ ಆರಂಭವಾಯಿತು. ಈ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಮೊಗೇರಾ ಸಮುದಾಯದ ಹಿರಿಯ ಮುಖಂಡರಾಗಿರುವಂಥ ಮೋಹನ್ ದಾಸ್ ಸುಳ್ಯ ಅವರು ದುಡಿ ಬಾರಿಸುವ ಮೂಲಕ ಈ ಒಂದು ಪ್ರತಿಭಟನೆಗೆ ಚಾಲನೆಯನ್ನು ಕೂಡ ನೀಡಿದರು. ಪ್ರತಿಭಟನೆಯಲ್ಲಿ ಎಲ್ಲ ತಾಲೂಕುಗಳ ಮೊಗೇರಾ ಸಮುದಾಯದ ಮುಖಂಡರುಗಳು, ಜಿಲ್ಲಾ ಮುಖಂಡರುಗಳು ಭಾಗಿಗಳಾಗಿದ್ದರು. ಮತ್ತು ಈ ಒಂದು ಪ್ರತಿಭಟನೆಯ ಭಾರಿ ಮುಖ್ಯವಾದಂಥ ಬೇಡಿಕೆ ಏನಂತ ಹೇಳಿದರೆ, ಮೊಗೇರಾ ಸಮುದಾಯ ಅನ್ನುವುದು ಪರಿಶಿಷ್ಟ ಜಾತಿಯ ಒಂದು ಸಮುದಾಯ, ಪರಿಶಿಷ್ಟ ಜಾತಿ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಸಮುದಾಯ. ಆದರೆ ಉತ್ತರ ಕನ್ನಡದಲ್ಲಿರುವಂಥ ಮೊಗೇರಾ ಸಮುದಾಯ ಅದು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿರುವ ಸಮುದಾಯ ಅಲ್ಲ. ಉತ್ತರ ಕನ್ನಡದಲ್ಲಿರುವಂಥ ಮೊಗೇರಾ ಸಮುದಾಯ ಅದು ಪ್ರವರ್ಗ 1, ಕ್ಯಾಟಗರಿ 1ರಲ್ಲಿ ಬರುವಂಥ ಸಮುದಾಯ ಮತ್ತು ಅವರು ಮೀನುಗಾರ ಸಮುದಾಯದವರು. ಅದೇ ದಕ್ಷಿಣ ಕನ್ನಡ, ಉಡುಪಿಯಲ್ಲಿರುವಂಥ ಮೊಗೇರಾ ಸಮುದಾಯದವರು ಅವರು ಈ ನಾಡಿನ ಮೂಲ ನಿವಾಸಿಗಳು ಮತ್ತು ಪರಿಶಿಷ್ಟ ಜಾತಿಯ ಸಮುದಾಯದವರು. ಜೊತೆಗೆ ಸುದೀರ್ಘ ಕಾಲ ಅಸ್ಪೃಶ್ಯತೆಯ, ಅನ್ಟಚಬಿಲಿಟಿಯ ನೋವನ್ನು, ಕಷ್ಟವನ್ನು ಉಂಡಂಥ ಒಂದು ಸಮಾಜ, ಆಗಿದ್ದಂಥ ಸಮಾಜ. ಈ ಸಮಾಜದ ಕಲ್ಯಾಣಕ್ಕಾಗಿ, ಈ ಸಮಾಜದ ಅಭಿವೃದ್ಧಿಯ ಸಲುವಾಗಿ ಈ ಸಮಾಜವನ್ನು ಪರಿಶಿಷ್ಟ ಜಾತಿಯ ಪಟ್ಟಿಗೆ ಸೇರಿಸಲಾಗಿತ್ತು. ಪರಿಶಿಷ್ಟ ಜಾತಿಯ ಪಟ್ಟಿಗೆ ಸೇರಿಸಿದ ತಕ್ಷಣ ಒಂದಷ್ಟು ಶಿಕ್ಷಣ, ಒಂದಷ್ಟು ಉದ್ಯೋಗದಲ್ಲಿ ಅವಕಾಶ ಆಗುವಂಥದ್ದು ಸಹಜವೇ. ಸೊ ಈ ಅವಕಾಶವನ್ನು ದುರ್ಬಳಕೆ ಮಾಡಿಕೊಳ್ಳುವ ಸಲುವಾಗಿ ಪದನಾಮ, ನಮ್ಮ ಜಾತಿಯ ಹೆಸರು ಕೂಡ ಮೊಗೇರಾ ಸಮುದಾಯದ ಜಾತಿ ಥರನೇ ಇದೆ ಅನ್ನುವ ಕಾರಣಕ್ಕಾಗಿ ಉತ್ತರ ಕನ್ನಡದಲ್ಲಿರುವಂಥ ಮೀನುಗಾರ ಸಮುದಾಯದ ಮೊಗೇರರು ಕೂಡ, ನಾವು ಕೂಡ ದಕ್ಷಿಣ ಕನ್ನಡದ ಪರಿಶಿಷ್ಟ ಜಾತಿಯ ಮೊಗೇರಾ ಸಮುದಾಯದವರೇ ಅಂತ ಹೇಳಿ ಸುಳ್ಳು ದಾಖಲೆಗಳನ್ನು ಕೊಟ್ಟು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು, ಕಾಸ್ಟ್ ಸರ್ಟಿಫಿಕೇಟನ್ನು ಪಡ್ಕೊಂಡಿದ್ದಾರೆ.
ಸೊ ಈ ಮೂಲಕ ಪಡ್ಕೊಂಡು ಅನೇಕ ಮಂದಿ ಉದ್ಯೋಗವನ್ನು ಪಡೆದಿದ್ದಾರೆ, ಉನ್ನತ ಅಧಿಕಾರವನ್ನು ಕೂಡ ಪಡೆದಿದ್ದಾರೆ. ಸೊ ಈಗ ಈ ಸಮುದಾಯದವರು, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಮೊಗೇರ ಸಮುದಾಯದವರು, ಪರಿಶಿಷ್ಟ ಜಾತಿಯ ಮೊಗೇರ ಸಮುದಾಯದವರು ಹೇಳ್ತಾ ಇರುವಂಥದ್ದು, ನಮ್ಮ ಹಕ್ಕನ್ನು, ನಮ್ಮ ಅವಕಾಶವನ್ನು ಉತ್ತರ ಕನ್ನಡದ ಮೀನುಗಾರರು, ಉತ್ತರ ಕನ್ನಡದ ಪ್ರವರ್ಗ ಒಂದರಲ್ಲಿ ಕ್ಯಾಟಗರಿ ಒಂದರಲ್ಲಿ ಬರುವಂಥ ಮೊಗೇರ ಸಮುದಾಯದವರು ಕಸಿದುಕೊಂಡರು ಅನ್ನುವಂಥ ಆಕ್ಷೇಪ. ಸೊ ಹೀಗಾಗಿ ಈ ಆಕ್ಷೇಪ ಇದು ಇವತ್ತು ನಿನ್ನೆದಲ್ಲ, ಕಳೆದ 2 ದಶಕಗಳಿಂದ ಈ ಆಕ್ಷೇಪ ಇತ್ತು. ಇದು ಜಿಲ್ಲಾ ಕೋರ್ಟ್ನಿಂದ ಹೈಕೋರ್ಟ್ಗೆ ಹೋಗಿ, ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿ, ಸುಪ್ರೀಂ ಕೋರ್ಟ್ ಕೂಡ ಕರಾವಳಿಯಲ್ಲಿ ದಕ್ಷಿಣ ಕನ್ನಡ ಉಡುಪಿ ಕೊಡಗಿನಲ್ಲಿರುವ ಪರಿಶಿಷ್ಟ ಜಾತಿಯ ಮೊಗೇರರು ಮಾತ್ರ ಮೊಗೇರ ಮತ್ತು ಅವರು ಪರಿಶಿಷ್ಟ ಜಾತಿಯವರು, ಉಳಿದಂತೆ ಉತ್ತರ ಕನ್ನಡದಲ್ಲಿರುವ ಮೀನುಗಾರ ಸಮುದಾಯದ ಪ್ರವರ್ಗ ಒಂದರಲ್ಲಿ ಬರುವ ಮೊಗೇರರು ಅವರು ಪರಿಶಿಷ್ಟ ಜಾತಿಯವರು ಅಲ್ಲ ಅನ್ನುವಂಥದ್ದನ್ನು ಎಲ್ಲ ಕೋರ್ಟ್ಗಳು ಕೂಡ ಭಾರಿ ಸ್ಪಷ್ಟವಾಗಿ ಹೇಳಿದೆ. ಸೊ ಇದಾಗ್ಯೂ ಕೂಡ ಒಂದಷ್ಟು ಕಡೆ ಇನ್ನೂ ಕೂಡ ಸುಳ್ಳು ಪ್ರಮಾಣ ಪತ್ರವನ್ನು, ಜಾತಿ ಪ್ರಮಾಣ ಪತ್ರವನ್ನು ಪಡೆಯುವಂಥ ಕೆಲಸಗಳು ನಡೀತಾ ಉಂಟು ಮತ್ತು ಆ ಮೂಲಕ ಉದ್ಯೋಗವನ್ನು ಪಡೆಯುವಂಥ ಕೆಲಸಗಳು ನಡೀತಾ ಉಂಟು. ಸೊ ಇದು ನಮ್ಮ ಸಮುದಾಯಕ್ಕೆ ತೊಂದರೆ ಆಗ್ತಾ ಇದೆ. ಇದರ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರವು ಸ್ಪಷ್ಟವಾದಂಥ ಒಂದು ನಿರ್ದೇಶನವನ್ನು, ಇಂಥ ಪರಿಶಿಷ್ಟ ಜಾತಿಗೆ ಸೇರಿದ ಮೊಗೇರರಿಗೆ ಮಾತ್ರ ಮೊಗೇರ ಅನ್ನುವಂಥ ಜಾತಿ ಪ್ರಮಾಣ ಪತ್ರವನ್ನು ನಮೂದಿಸಿ, ಪರಿಶಿಷ್ಟ ಜಾತಿ ಅಂತ ನಮೂದಿಸಿ ಕೊಡಬೇಕು. ಅದು ಹೊರತುಪಡಿಸಿ ಉತ್ತರ ಕನ್ನಡದ ಮೊಗವೀರರಿಗೆ ಕೂಡ, ಉತ್ತರ ಕನ್ನಡದ ಪ್ರವರ್ಗ ಒಂದರಲ್ಲಿ ಬರುವಂಥ ಮೊಗೇರರಿಗೆ ನೀವು ಈ ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರವನ್ನು ಕೊಡಬಾರದು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಸ್ಪಷ್ಟವಾದ ನಿರ್ದೇಶನವನ್ನು, ಗೈಡ್ಲೈನ್ಸನ್ನು ರೂಪೀಕರಣ ಮಾಡಬೇಕು, ಜಾರಿಗೊಳಿಸಬೇಕು, ಆದೇಶ ಹೊರಡಿಸಬೇಕು ಅನ್ನುವಂಥ ಬೇಡಿಕೆಯನ್ನಿಟ್ಟುಕೊಂಡು ಇವತ್ತಿನ ಈ ಒಂದು ಪ್ರತಿಭಟನೆ ನಡೆದಿರುವಂಥದ್ದು. ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಹಿರಿಯ ಮುಖಂಡರುಗಳು ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅಂತ ನೋಡೋಣ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮೊಗೇರ ಸಂಘದ ಮಾಜಿ ಅಧ್ಯಕ್ಷನಾದಂಥ ನಾನು ನಮ್ಮ ಇವತ್ತಿನ ಹಕ್ಕೊತ್ತಾಯ ಚಳವಳಿಯ ಬಗ್ಗೆ ಒಂದು 4 ಮಾತನಾಡಲು ಸಂತೋಷ ಪಡ್ತಾ ಇದ್ದೇನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವರ್ಗ ಒಂದರಲ್ಲಿ ಬರುವಂಥ ಮೀನುಗಾರ ಮೊಗೇರರು ನಮ್ಮ ಅಸ್ಪೃಶ್ಯ ಜನಾಂಗಕ್ಕೆ ಸೇರಿರ್ತಕ್ಕಂಥ ಮೊಗೇರ ಹೆಸರಿನ ದುರ್ಬಳಕೆ ಮಾಡಿಕೊಂಡು ತಾವು ಪರಿಶಿಷ್ಟ ಜಾತಿಯವರಂತ ಹೇಳಿಬಿಟ್ಟು ಸರ್ಟಿಫಿಕೇಟ್ ತಗೊಂಡು ನಮ್ಮ ಅನ್ನಕ್ಕೆ ಕೈ ಹಾಕಿದ್ದಾರೆ ಅವರು. ಇದು ಬಹಳ ದುರಂತ. ಸಾಂವಿಧಾನಿಕವಾಗಿ ಅಂಬೇಡ್ಕರ್ ನೀಡಿರ್ತಕ್ಕಂಥ ನಮ್ಮ ಹಕ್ಕನ್ನು ಬೇರೆ ರೀತಿಯಲ್ಲಿ ದುರುಪಯೋಗಪಡಿಸಿಕೊಂಡು ನಮಗೆ ಬಹಳ ಅನ್ಯಾಯ ಮಾಡಿದ್ದಾರೆ. ಈ ಬಗ್ಗೆ ಸಾಕಷ್ಟು ಸಲ ನಾವು ಸರ್ಕಾರದ ಗಮನಕ್ಕೆ ತಂದು ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ನ್ಯಾಯ ಕೊಟ್ಟರೂ ಕೂಡ ಅವರು ಬೇರೆ ರೀತಿಯ ರಾಜಕೀಯ ಪ್ರಭಾವಳಿಗಳನ್ನು ಬಳಸಿಕೊಂಡು ತಮ್ಮ ಜಾತಿ ತಾವು ಕೂಡ ಪರಿಶಿಷ್ಟರನ್ನು ಸುಳ್ಳು ಜಾತಿ ಸರ್ಟಿಫಿಕೇಟನ್ನು ಸರ್ಕಾರಕ್ಕೆ ನೀಡಿ ವಂಚಿಸಿ ನಮ್ಮ ಅನೇಕ ಪರಿಶಿಷ್ಟ ಜಾತಿಗೆ ಸಿಗುವಂಥ ನೌಕರಿಯನ್ನು, ರಾಜಕೀಯ ಬಳುವಳಿಯನ್ನು ಪಡ್ಕೊಂಡಿದ್ದಾರೆ. ಇದನ್ನು ನಾವು ಈಗ ಬಹಳ ಅತ್ಯುಗ್ರವಾಗಿ ಇದನ್ನು ಈ ಆಂದೋಲನ ರೂಪದಲ್ಲಿ ನಡೆಸಿಕೊಂಡು ಇದನ್ನು ಪ್ರತಿಭಟಿಸಲಿಕ್ಕೆ ಇವತ್ತು ನಾವು ಸಭೆಯನ್ನು ಕರೆದಿದ್ದೇವೆ. ಹೆಚ್ಚು ಕಡಿಮೆ 5,000 ದಲಿತ ಸಂಘರ್ಷ ಸಮಿತಿ, ಮೊಗೇರ ಜನಾಂಗ ಎಲ್ಲ ಸೇರಿ ದಕ್ಷಿಣ ಕನ್ನಡ, ಇಡೀ ನಮ್ಮ ಒಂದು ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಮಡಿಕೇರಿ ಎಲ್ಲ ಈ ಒಂದು 5-6 ಚಿಕ್ಕಮಗಳೂರು, ಒಂದು 5-6 ಜಿಲ್ಲೆಯ ಎಲ್ಲ ಮೊಗೇರ ಬಂಧುಗಳು ಇದನ್ನು ನಾವು ಸಾಂಕೇತಿಕವಾಗಿ ಪ್ರತಿಭಟಿಸ್ತಾ ಇದ್ದೀವಿ. ಸರ್ಕಾರ ಯಾವ ಕಾರಣಕ್ಕೂ ನೈಜ ಮೊಗೇರರ ಬಿಟ್ಟು ಪ್ರವರ್ಗ ಒಂದರಲ್ಲಿ ಬರುವಂಥ ಪದನಾಮ ಒಂದೇ ಇರುವಂಥ, ದುರುಪಯೋಗಪಡಿಸಿಕೊಳ್ಳುವಂಥ ಪರಿಶಿಷ್ಟ ಜಾತಿಗೆ ಸಿಗುವಂಥ ಸರ್ಟಿಫಿಕೇಟನ್ನು ಬಿಟ್ಟು ಅನ್ಯ ಪ್ರವರ್ಗ ಒಂದರಲ್ಲಿ ಬರುವಂಥ ಮೀನುಗಾರರ ಮೊಗೇರಗೆ ನೀಡಬಾರದು ಅನ್ನೋದೇ ನಮ್ಮ ಒತ್ತಾಯ. ಯಾವುದೇ ಕಾರಣಕ್ಕೂ ಇದನ್ನು ಸರ್ಕಾರ ತನಿಖೆ ನಡೆಸಿ 1977 ನಂತರ ಯಾರು ಈ ಜಾತಿ ಸರ್ಟಿಫಿಕೇಟನ್ನು ದುರ್ಬಳಕೆ ಮಾಡಿ ಪಡ್ಕೊಂಡಿದ್ದಾರೋ ಅವರನ್ನು ಅತ್ಯುಗ್ರವಾಗಿ ಶಿಕ್ಷಿಸಬೇಕು. ಅವರಿಗೆ ಕೊಟ್ಟಂಥ ಮೀಸಲಾತಿ ನೌಕರಿ ಆಗಲಿ ಇನ್ನೊಂದಾಗಲಿ ಇದನ್ನೆಲ್ಲ ಅದನ್ನು ಸರ್ಕಾರ ಸೂಕ್ತ ತನಿಖೆ ನಡೆಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ಎಲ್ಲ ನಮ್ಮ ಮೊಗೇರ ಬಂಧುಗಳ ಪರವಾಗಿ, ದಲಿತ ಸಂಘರ್ಷ ಸಮಿತಿ ಪರವಾಗಿ, ಎಲ್ಲ ನಮ್ಮ ದಲಿತ ಬಂಧುವಾಗಿ ನಾನು ನಿಮ್ಮ ಈ ಆದರಣೀಯ ಮಾಧ್ಯಮದ ಮೂಲಕ ಕೇಳಿಕೊಳ್ತೇನೆ. ಧನ್ಯವಾದಗಳು.
ಇದು ಮಂಗಳೂರಿನಲ್ಲಿ ನಡೀತಾ ಇರುವಂಥ ಮೊಗೇರ ಸಮುದಾಯದ ಬೃಹತ್ ಹಕ್ಕೊತ್ತಾಯ ಚಳವಳಿಯ ಬಗ್ಗೆ ಹಿರಿಯ ಮುಖಂಡರು ಮಾತನಾಡಿರುವಂಥ ವಿಚಾರ. ನಾನು ಇವತ್ತು ನಡೀತಾ ಇರುವಂಥ ಈ ಚಳವಳಿಯ ಒಂದಷ್ಟು ದೃಶ್ಯಗಳು ನಿಮ್ಮ ಮುಂದೆ ಇದೆ. ಈ ನಡುವೆ ನಮ್ಮ ಜೊತೆಗೆ ದಲಿತ ಸಂಘಟನೆಯ ಹಿರಿಯ ಮುಖಂಡರಾಗಿರುವಂಥ ದೇವದಾಸ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಭಾರಿ ದೊಡ್ಡ ಮಟ್ಟಿನ ಒಂದು ಹಕ್ಕೊತ್ತಾಯದ ಚಳವಳಿ ನಡೀತಾ ಉಂಟು ನಿಮ್ಮೆಲ್ಲರ ಮಾರ್ಗದರ್ಶನ ನೇತೃತ್ವದಲ್ಲಿ. ಈ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಒಂದಷ್ಟು ವಿಚಾರಗಳನ್ನು ನೀವು ಹೇಳುವುದಾದರೆ ಏನು ವಿಚಾರಗಳನ್ನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಏನು ಹೇಳಲಿಕ್ಕೆ ಬಯಸ್ತೀರಿ ಅಂತ ಒಟ್ಟು ಈ ಒಂದು ಚಳವಳಿ, ಈ ಒಂದು ಹೋರಾಟ, ನಿಮ್ಮ ಬೇಡಿಕೆ, ನಿಮ್ಮ ಹಕ್ಕೊತ್ತಾಯದ ಬಗ್ಗೆ. ಈಗ ಮಾತಾಡ್ಬೋದಾ? ಎಸ್ ಸರ್. ಈಗ ಮೀಸಲಾತಿ ಎಂಬುದು ಅದು ಇವತ್ತಿನದ್ದು, ನಿನ್ನೆ ಮೊನ್ನೆದಲ್ಲ. ಅದು ಸಾವಿರಾರು ವರ್ಷದ ಒಂದು ಸೋಚಿನ ಹಿನ್ನೆಲೆಯಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲದರಲ್ಲೂ ಈ ದೇಶದ ದಲಿತ ಹಿಂದುಳಿದ ವರ್ಗದವರು ಅಂತೂ ಒಟ್ಟು ಬಹುಸಂಖ್ಯಾತರು ವಂಚನೆ ಒಳಗಾಗಿದ್ರು. ಮುಖ್ಯವಾಗಿ ನಮ್ಮ ಈ ಶಿಕ್ಷಣ ನೀಡಿದ ಜೊತೆಗೆ ಮೀಸಲಾತಿಯನ್ನ ಮಹಾತ್ಮ ಜ್ಯೋತಿಬಾ ಫುಲೆ ಅವರು, ಜೊತೆಗೆ ಪುಣೆಯಲ್ಲೂ ಕೂಡ ಅಷ್ಟೇ ನಮ್ಮ ಛತ್ರಪತಿ ಶಿವಾಜಿರಾಜರು 1904ರಲ್ಲಿ ಪ್ರಪ್ರಥಮವಾಗಿ ಮೀಸಲಾತಿಯನ್ನ ಅವರು ಜಾರಿಗೆ ತಂದರು, 50% SC ST OBCಗಳಿಗೆ. ಆಮೇಲೆ 1921ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೂಡ ಅವರು ಸುಮಾರು 75% ಮೀಸಲಾತಿಯನ್ನು ಅವರು ಜಾರಿಗೆ ತಂದರು. ಆ ಸಂದರ್ಭದಲ್ಲಿ ಬಹಳಷ್ಟು ವಿರೋಧಗಳಿದ್ರು ಕೂಡ ಅವರು ಅದನ್ನೆಲ್ಲ ಗಣನೆಗೆ ತಗೊಳ್ಳದೆ ಅದನ್ನು ಜಾರಿ ಮಾಡುವಂತ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಬಹಳಷ್ಟು ಸಹಸ್ರಾರು ವರ್ಷ ಈ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇದ್ದವರೆಲ್ಲ ಅವಕಾಶಗಳನ್ನ ವಂಚಿತರಾದರು. ಆ ದೃಷ್ಟಿಯಲ್ಲಿ ಮೀಸಲಾತಿ ಏನೊಂದು ಅದೊಂದು ಮಾನದಂಡ ಅಷ್ಟೇ, ಅದೊಂದು ಊರುಗೋಲಿದ್ದಾಗೆ ಅವರಿಗೆ ಒಂದು ಹಂತಕ್ಕೆ ಸಾಮಾಜಿಕವಾದಂತ ಒಂದು ಮುಂಚೂಣಿಗೆ ಬರಲಿಕ್ಕೆ ಅವರಿಗೆ ಒಂದು ಮೀಸಲಾತಿ ಎಂಬ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. 1956ರಲ್ಲಿ ಈ ಕರ್ನಾಟಕದಲ್ಲಿ ಕೂಡ ಮೀಸಲಾತಿ ಪಟ್ಟಿಯನ್ನ ಜಾರಿಗೆ ತಂದರು, ಸಂವಿಧಾನ ಜಾರಿ ಆದ ನಂತರ. ಆದ್ರೆ ಈ ಕೆಲವೊಂದು ಅದರಲ್ಲಿ ಈಗ ಉದಾಹರಣೆ ಇವತ್ತಿನ ಒಂದು ಹೋರಾಟದ ಹಿನ್ನೆಲೆ ಹೇಳುವುದಾದ್ರೆ, ಈ ಉತ್ತರ ಕನ್ನಡ ಭಟ್ಕಳದ ಕಡೆಗೆ ಅಲ್ಲಿಯ ಮೊಗವೀರ ಮೀನುಗಾರರು ಅಂದ್ರೆ ಮೀನು ಹಿಡಿಯುವ ಜನ, ಇಲ್ಲಿ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಮತ್ತೆ ಕೊಳ್ಳೇಗಾಲ ಪ್ರದೇಶದಲ್ಲಿ ಅಲ್ಲಿ ಮೊಲ ಬೇಟೆ ಆಡುವಂತ ಮೊಗೇರರು. ಇಲ್ಲಿ ಮೊಲ ಬೇಟೆ ಆಗುವಂತ ಮೊಗೇರರು ನಿಜವಾದ ನೈಜ ಪರಿಶಿಷ್ಟ ಜಾತಿಯ ಜನಾಂಗದವರು. ಒಂದು ಮೀಸಲಾತಿಗೆ ಮಾನದಂಡ ಅಲ್ಲಿರುವ ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ, ಶೈಕ್ಷಣಿಕ ಅಸಮಾನತೆ ಇವೆಲ್ಲವನ್ನು ಕೂಡ ಆಧಾರದ ಮೇಲೆ ಮೀಸಲಾತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಸಂವಿಧಾನಾತ್ಮಕವಾಗಿ ಅದನ್ನ ಸಂವಿಧಾನ ವಿಧಿ 16ರಲ್ಲಿ ಅಳವಡಿಸಿದ್ದಾರೆ. ಆದ್ರೆ ಭಟ್ಕಳದಲ್ಲಿರುವಂತ ಮೊಗವೀರ ಮೀನುಗಾರರು ಅವರು ಸಾಮಾಜಿಕವಾಗಿ ಮುಂದುವರಿದವರು, ಆಮೇಲೆ ಆರ್ಥಿಕವಾಗಿ ಮುಂದುವರಿದಿದ್ದಾರೆ, ಮತ್ತೆ ಅವರು ಯಾವುದೇ ರೀತಿಯ ಒಂದು ಅಸ್ಪೃಶ್ಯಕ್ಕೆ ಒಳಗಾದಂತ ಜನಾಂಗ. ಅವರು ಸಾಮಾಜಿಕವಾಗಿ ಮುಂಚೂಣಿಯಲ್ಲಿರುವವರು. ಆ ಜನಾಂಗದವ್ರು ಏನ್ ಮಾಡಿದ್ರು ಅಂದ್ರೆ, ಆ ಮೊಗವೀರರು ಅಂದ್ರೆ ಮುಗೇರ ಅಂತ ಅದು ಅವರು ಪ್ರವರ್ಗ 1ರಲ್ಲಿ ಹೆಸರಿದ್ರು ಕೂಡ ಅವರ ಜಾತಿ ಪಟ್ಟಿಯಲ್ಲಿ, ಹಿಂದುಳಿದ ಜಾತಿ ಪಟ್ಟಿಯಲ್ಲಿ ಅವರು ಮೊಗೇರ ಅಂತ ಪರಿಶಿಷ್ಟ ಜಾತಿಯ ಈ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಈ ನಿಜವಾದಂತ ನೈಜ ಮೊಗೇರರಿಗೆ ಅವರಿಂದ ಅನ್ಯಾಯ ಆಗಿದೆ. ಇದು 1956 ಅಲ್ಲೇ ಈ ಸಮಸ್ಯೆ ಇರಲಿಲ್ಲ.
1976ರಲ್ಲಿ ಹ್ಮ್ ಈ ಏರಿಯಾ ರಿಸ್ಟ್ರಿಕ್ಷನ್ ತೆಗೆದರು. ಹ್ಮ್ ಅಂದ್ರೆ ಪ್ರಾದೇಶಿಕ ಪ್ರತಿ ಜಿಲ್ಲೆಯಲ್ಲೂ ಕೂಡ ಅದಕ್ಕೊಂದು ಕ್ಷೇತ್ರ ನಿರ್ಬಂಧ ಇತ್ತು. ಆ ಕ್ಷೇತ್ರ ನಿರ್ಬಂಧ ತೆಗೆದ ಮೇಲೆ 1976ರಲ್ಲಿ ಹ್ಮ್ ಅವರು ಅಲ್ಲಿಯ ಮೀನುಗಾರರ ಮೊಗೆಯರು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುತ್ತಾ ಬಂದರು. ಓಹೋ ಹೋ ಸುಮಾರು 2010ರವರೆಗೆ ಕೂಡ ಅವರು ಪಡೆದಿದ್ದಾರೆ. ಹ್ಮ್ ಹ್ಮ್ ಹಾಗೆ ಸಾವಿರಾರು ಏನು ಹ್ಮ್ ಈ ನೌಕರಿಗಳು, ಹ್ಮ್ ರಾಜ್ಯ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಹ್ಮ್ ಎಲ್ಲಾ ನೌಕರಿಗಳು ಅವರ ಪಾಲಾಗಿದೆ. ಓಕೆ ಜೊತೆಗೆ ಹ್ಮ್ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ, ಹ್ಮ್ ನ್ಯಾಯಾಧೀಶರಾಗಿದ್ದಾರೆ, ಹ್ಮ್ ಶಾಸಕರು ಆಗಿದ್ದಾರೆ. MLA ಕೂಡ ಆಗಿದ್ದಾರೆ. ಸುಳ್ಳು ಜಾತಿ ಪ್ರಮಾಣ ಪತ್ರದಿಂದ ಹ್ಮ್ ನಿಜವಾದಂತ ನೈಜ ಮೊಗೆಯರಿಗೆ ಸಿಗಬೇಕಾದದ್ದು ಹ್ಮ್ ಅಥವಾ ನಿಜವಾದಂತ SC ಸಿಗಬೇಕಾದಂತ ಹ್ಮ್ ಆ ಒಂದು ಮೀಸಲಾತಿಯನ್ನ ಅವರು ಕಬಳಿಸಿದ್ದಾರೆ. ಹ್ಮ್ 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 ಈಗ ಹ್ಮ್ ಹಲವು ಸಮಾಜದಿಂದ ಇದರ ವಿರುದ್ಧ ಹೋರಾಟ ಆಗ್ತಾ ಇದೆ. ಹ್ಮ್ ಈಗ ಉತ್ತರ ಕನ್ನಡ ಭಟ್ಕಳದಲ್ಲಿ ಹೋರಾಟ ನಡೀತಾ ಇದೆ. ಹ್ಮ್ ಅವರೇ ಪುನಃ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮನ್ನ ಪಟ್ಟೆ ಈಗ ಹ್ಮ್ ಅದಕ್ಕೆ ಮೈಸೂರು ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ಒಂದು ಹ್ಮ್ ಅಧ್ಯಯನ ನಡೆಸಿ ಹ್ಮ್ ಅಲ್ಲಿಯ ಮೊಗವೀರ ಕುಲಶಾಸ್ತ್ರೀಯ ಅಧ್ಯಯನ ಉಡುಪಿಯಲ್ಲಿರುವಂತ ಮೊಗೆಯರಿಗೆ ಏನು ಸಾಮ್ಯತೆ ಇದೆ. ಹ್ಮ್ 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 ಅವರು ಸಾಮಾಜಿಕವಾಗಿ ಹೇಳೇನೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಿದವರು. ಹ್ಮ್ ಇಲ್ಲಿಯ ಮೊಗೆಯರು ಅವರು ಸಾಮಾಜಿಕವಾಗಿ ಐತಿಹ್ಯವಾಗಿ ಹಿಂದುಳಿದವರು. ಹ್ಮ್ ಎಲ್ಲ ಆಚರಣೆಗಳು ಕೂಡ ಬಹಳ ಭಿನ್ನವಾಗಿದೆ. ಹ್ಮ್ ಅವರು ಕುಲಕಸಬು ಅವರದ್ದು ಮೀನು ಹಿಡಿಯುವಂಥದ್ದು. ಇಲ್ಲಿಯ ಮೊಗೆಯರದು ಇದು ಏನು ಮೊಲ ಬೇಟೆ ಆಡುವಂಥದ್ದು. ಎಸ್ 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 ಮತ್ತೆ ಹ್ಮ್ ಅವರ ಆರಾಧ್ಯ ದೈವ ಹ್ಮ್ ತಿರುಪತಿ ತಿಮ್ಮಪ್ಪ. ಹ್ಮ್ ಇವರು ಬ್ರಹ್ಮ ಮುಗಿಯರ ದೈವವನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಓಹೋ ಹೋ ಹ್ಮ್ 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 ಜೊತೆಗೆ ವಿವಾಹದ ಪದ್ಧತಿ ಕೂಡ ಡಿಫರೆಂಟ್ ಆಗಿದೆ. ಹ್ಮ್ ಹ್ಮ್ ಇಂಥ ಒಂದು ಇದರಲ್ಲಿ ಅಂಬೇಡ್ಕರ್ ಅಧ್ಯಯನ ಕೇಂದ್ರವರು ಮೈಸೂರು ಹ್ಮ್ ಅವರು ನಿಜವಾದಂತ ಪರಿಶಿಷ್ಟ ಅಲ್ಲ ಅಂತ ರಿಪೋರ್ಟ್ಸ್ ಅನ್ನು ಹಿಂದೆನೆ ಕೊಟ್ಟಿದ್ದಾರೆ. ಹ್ಮ್ 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 ಈ ಬಗ್ಗೆ ಸರ್ಕಾರ ಸರಿಯಾದಂತ ಒಂದು ಗಮನ ಹರಿಸಬೇಕಾಗಿದೆ. ಓಕೆ ಯಾಕಂದ್ರೆ ಹ್ಮ್ ಇದು ಈ ತರ ಆದ್ರೆ ನಿಜವಾದಂತ ಫಲಾನುಭವಿಗಳು SC ಉದಾಹರಣೆಗೆ ಮೊಗೇರ ಹೆಸರಲ್ಲಿ ಹ್ಮ್ ಈಗ 100 ಹುದ್ದೆ ಇದ್ರೆ ಒಂದು 18 ಹುದ್ದೆಗಳು SC ಹೋಗ್ಬೇಕು. ಹೌದು ಅದು ಯಾರು ಸ್ಪೃಶ್ಯ ಜನಾಂಗದ ಹ್ಮ್ ಪಾಲಾಗ್ತಾ ಬಂದಿದೆ. ಇದು ಬಹಳ ಸಾಮಾಜಿಕವಾದಂತ ಒಂದು ಸಮಾನತೆಯ ಇದಕ್ಕೆ ಅದು ಅಡ್ಡಿಯಾಗಿದೆ. ಎಸ್ ಸರ್ ಎಸ್ ಎಸ್ ಅದನ್ನು ಸರಿಪಡಿಸಬೇಕಾದ್ರು ರಾಜ್ಯ ಸರ್ಕಾರದ ಬಹಳ ಅವಶ್ಯಕತೆ ಇದೆ. ರಾಜ್ಯ ಸರ್ಕಾರ ಗೊತ್ತಿದೆ. ಇದು ರಾಜ್ಯ ಸರ್ಕಾರ ಅದನ್ನು ಈಗ ಮೀಸಲಾತಿಯನ್ನ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ಯಾರ್ಯಾರು ಈ ತರದ ವಂಚನೆ ಮಾಡ್ತಿದಾರ ಅಂತವ್ರ ಬಗ್ಗೆ ಕ್ರಮ ತಗೊಳ್ಬೇಕಾಗಿದೆ. ಈಗಾಗಲೇ ಜಾರಿ ನಿರ್ದೇಶನಾಲಯದ ಉಪಮಹಾನಿರ್ದೇಶಕರು DGP ಡಾಕ್ಟರ್ P. ರವೀಂದ್ರ ಅವರು ಈಗಾಗಲೇ ಅವರು ಸುಮಾರು 97 ಜನರನ್ನ ಬಗ್ಗೆ ಪ್ರಕರಣ ಇದು ಮಾಡಿ ಅವರನ್ನ ಕೆಲಸ ವಜಾಗೊಳಿಸುವಂತದ್ದು, ಸಾವಿರಾರು ಮಂದಿಯ ಮೇಲೆ ಪ್ರಕರಣ ದಾಖಲಾಗಿದೆ. ಅಂತ ಒಂದು ದಕ್ಷ ಅಧಿಕಾರಿಯನ್ನೇ ಜಾರಿ ನಿರ್ದೇಶನದಿಂದ ಅವರಲ್ಲಿಂದ ವರ್ಗಾವಣೆ ಮಾಡಿದ್ದಾರೆ. ರಾಜೀನಾಮೆ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ಅವರು. ಎಲ್ಲಿ ನಾನು ಪ್ರಾಮಾಣಿಕವಾದಂತ ಒಂದು ಕೆಲಸ ಮಾಡಿದಕ್ಕೆ ನನ್ನನ್ನ ಈ ತರ ವರ್ಗಾವಣೆ ಮಾಡೋದಾದ್ರೆ ನನಗೆ ಈ IAS ಹುದ್ದೆನೇ ಬೇಡ ಅಂತ ರಾಜೀನಾಮೆ ಸಲ್ಲಿಸಿದ್ದಾರೆ. ಈಗಾಗಲೇ ನಾವು ಕೂಡ ಅದಕ್ಕೆ ಒತ್ತಾಯ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಅವರ ರಾಜೀನಾಮೆಯನ್ನು ಅಂಗೀಕರಿಸಬಾರ್ದು, ವಾಪಸ್ ಅವರನ್ನು ಆ ಇಲಾಖೆಗೆ ಕಳಿಸಬೇಕು. ಈ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ತಡೆಯುವ ಕೆಲಸ ಆಗಬೇಕು. ಜೊತೆಗೆ ಸರ್ಕಾರದ ಕೂಡ ದೌರ್ಬಲ್ಯ ಇದೆ. ಯಾಕಂದ್ರೆ MP ರೇಣುಕಾಚಾರ್ಯ ಸಚಿವರಾಗಿದ್ದವರು ಈಗ MLA ಆಗಿದ್ದಾರೆ. ಅವರ ಮಗಳ ಹೆಸರಲ್ಲೇ ಅವರು ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡಿದ್ದಾರೆ. ಮತ್ತೆ MP ದ್ವಾರಕೇಶ್ವರಯ್ಯ ಅವರ ಸಹೋದರ ಕೂಡ ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಈ ಬಗ್ಗೆ ಅವ್ರ ಮೊನ್ನೆ ಹೇಳಿದ್ದಾರೆ, ಏನು ಹಿಂದೆ ಅಸೆಂಬ್ಲಿಯಲ್ಲಿ, ನನ್ನ ಮಗಳ ಹೆಸರಲ್ಲಿ ಜಾತಿ ಪ್ರಮಾಣ ಪತ್ರ ತಗೊಂಡಿದ್ರು ಸರಿ, ಆದ್ರೆ ನಾವು ಸೌಲಭ್ಯನೇ ಪಡ್ಕೊಳ್ಳಿಲ್ಲ. ಈ ತರದ ಮಾತು ಕೂಡ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುವುದು ತಪ್ಪಲ್ವಾ? ಅವರನ್ನು ಸಂಪುಟದಿಂದ ಅಥವಾ ಶಾಸಕ ಅವರನ್ನು ವಜಾ ಮಾಡಬೇಕಾಗಿತ್ತು. ವಜಾ ಮಾಡಿ ಅವರ ಕ್ರಮ ತಗೊಳ್ಬೇಕಾಗಿತ್ತು. ಅವರ ತಮ್ಮರ ಅವರ ಸಹೋದರ ಸಹಿತ ಮಾಡುದಿಲ್ಲ. ಯಾಕಂದ್ರೆ ಸರ್ಕಾರಕ್ಕೆ ನಿಜವಾಗಿಯೂ ದಲಿತ SC ಬಗ್ಗೆ ನಿಜವಾದ ಕಾಳಜಿ ಇಲ್ಲ. ದೇವದಾಸ್ ಅವರು ಒಂದು ಸಮಗ್ರವಾದಂಥ ಚಿತ್ರಣವನ್ನು ಮೊಗೇರ ಸಮುದಾಯ ಅಂದರೆ ಯಾರು, ಏನು, ಅವರ ಕುಲಕಸಬು ಏನು, ಆಚೆ ಕಡೆ ಉತ್ತರ ಕನ್ನಡದ
ಮೀನುಗಾರ ಸಮುದಾಯ ಮೊಗೇರಾ ಪದನಾಮ ಇರುವಂಥ ಸಮುದಾಯದವರ ವೃತ್ತಿ ಏನು, ಅವರ ಸಾಮಾಜಿಕ ಪರಿಸ್ಥಿತಿ ಏನು ಅನ್ನುವಂಥ ವಿಚಾರವನ್ನು ನಮ್ಮ ಮುಂದೆ ಇಟ್ಟರು. ನಾನು ಇನ್ನೊಂದಷ್ಟು ದೃಶ್ಯಗಳನ್ನು ಈಗ ನೀವು ನೋಡ್ತೀರಿ, ಇವತ್ತಿನ ಪ್ರತಿಭಟನೆಯ ದೃಶ್ಯಗಳನ್ನು. ಪುತ್ತೂರು ತಾಲೂಕದ ಅಧ್ಯಕ್ಷರಾಗಿದ್ದಾರೆ. ಆದರೆ ಹುಡುಗಿಯರನ್ನ ದುಡಿಗೆ ಒಟ್ಟಿನ ಮೂಲಕ ಈ ಒಂದು ರ್ಯಾಲಿಗೆ ಸಾಲ ಬರ್ತದೆ. ಆಗ ಹುಟ್ಟೂರು ಉತ್ತರ ಕರ್ನಾಟಕ ಎಲ್ಲ ಮುಖಂಡರ ನೆಚ್ಚಿನ ಸುಭಾಷ್ ಕನ್ನಡವೇ ಪಡೆಯಲಿಕ್ಕಾಗಿ ಅವಕಾಶ ನೀಡಿದ ಮೀಸಲಾತಿಯ ಕದಿಯ ಎಂದು ಬಾರಿಸುವುದರ ಮುಖಾಂತರ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಈ ಒಂದು ರ್ಯಾಲಿಯಲ್ಲಿ ಎಲ್ಲ ಸಮುದಾಯಗಳ ಪರಿಶಿಷ್ಟ ಜಾತಿ ಪಂಗಡಗಳ ಎಲ್ಲ ಸಮುದಾಯದ ಎಲ್ಲ ಪದಾಧಿಕಾರಿಗಳು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಹೊರಗ ಜನಾಂಗದ ಎಲ್ಲ ಪದಾಧಿಕಾರಿಗಳು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಬಂದಿರುವಂತಹ ಎಲ್ಲ ಈ ಒಂದು ರ್ಯಾಲಿಯ ಉದ್ಘಾಟನಾ ಸಮಾರಂಭ ಹಾಗೂ ರ್ಯಾಲಿಯನ್ನು ಯಶಸ್ವಿಗೊಳಿಸಲು ಕಟಿಬದ್ಧರಾಗಿರುವಂತಹ ಎಲ್ಲ ದಲಿತ ಸಂಘಟನೆಯ ಪದಾಧಿಕಾರಿಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ತಹಸೀಲ್ದಾರ್ ಕಚೇರಿ ಕಡೆಗೆ ರ್ಯಾಲಿಯನ್ನು ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಂದಿರುವಂತಹ ಎಲ್ಲರಿಗೆ ಆತ್ಮೀಯವಾದ ಸ್ವಾಗತ. ತಾಲೂಕು ಮೊಗರ ಸಂಘದ ಅಧ್ಯಕ್ಷರಾಗಿರುವ ಸೀತಾರಾಮ್ ಕಲ್ಸಾಡಿ ಅವರು ಹಾಗೂ ರಾಜ್ಯ ಮೊಗರ ಸಂಘದ ಮಾಜಿ ಅಧ್ಯಕ್ಷರಾಗಿರುವಂತಹ ಸುಂದರ ಮೇರರವರು ಹಾಗೂ ಇನ್ನೂ ಕೂಡ ಹಲವಾರು ಸಂಘಟನೆಗಳ ಮೊಗರೆಲ್ಲ ಒಟ್ಟಾಗಬೇಕು, ಸಂಘಟನೆ ಬೇಕು, ನಾವು ಗೆಲ್ಲಬೇಕು ಮಾಡಿದಂತಹ ಮೋಹನ್ ದಾಸ್ ಸುಳ್ಯ ಇವರಿಗೆ ನಮ್ಮ ಸಮಾಜದ ಎಲ್ಲರ ಪರವಾಗಿ ಈಗ ಈ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ರಾಜ್ಯ ಸಂಘ
ಅಜ್ಜಿನೇ ಆನಂದ್ ಬೆಳ್ಳರೆ, ಜಗದೀಶ್ ಪಾಂಡೇಶ್ವರ, SP ಆನಂದರಿ ಏರ್ ಮಾತ ನಮ್ಮ ಮುಖಂಡರ ನಕಲ್ ಅಬೇಟಿ ರುಕ್ಕ ಮೀನ್ ಕಟೀಲ್ ದಯಮಾಡ್ತದೆ ನಮ್ಮ ಬಂದಲು ಮಾತಾಡಲ್ಲ ತುಂಬಾಲೆ ಅವರು ಪೇರ ಸಂಜೀವ ಕೋಟಿ ಅಂತ ಪಾಂಡೇಶ್ವರ ಬೈದರೆ ಅಲ್ಲ ಸ್ವಲ್ಪ ಕೈಕಾಲು ಮಾಡ್ಬಂದು ಕೇಂದ್ರದಲ್ಲಿ ಅದೇ ರೀತಿ ಬಾಕುಡ ಸಮಾಜದ ಹಿರಿಯರ ಪಕ್ಕ ಜನಪರ ಚಳವಳಿದ ನೇತಾರ ನೆಂಚಿನ ಅಂಕಲ್ನ ತಕ್ಕ ನಮ್ಮ ನರಿಂಗಣ ಸರ್ ಬೈದರೆ ಹಿರಿಯರೇ ಮಾತೆಲ್ಲ ಘೋಷಣೆ ಮಾಡಲಿ. ಪರಿಶಿಷ್ಟ ಸಮುದಾಯದ ಆಯ್ಕೆ ಹೋರಾಟಕ್ಕೆ, ಪರಿಶಿಷ್ಟ ಸಮುದಾಯದ ಆಯ್ಕೆ ಹೋರಾಟಕ್ಕೆ, ಸಕಲ ಜಾತಿ ಪ್ರಮಾಣ ಪತ್ರದ ವಿರುದ್ಧ ನಡೆಯುತ್ತಿರುವ ಆಯ್ಕೆ ಹೋರಾಟಕ್ಕೆ, ಪರಿಶಿಷ್ಟರ ಹೆಸರಿನಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದವರನ್ನು ತಕ್ಷಣ ಬಂಧಿಸಿರಿ. ನಕಲಿ ದಾಖಲೆ ಸ್ಥಿತಿ ಪಡೆಯುತ್ತಿರುವ SCA ಸರ್ಟಿಫಿಕೇಟ್ ತಕ್ಷಣ ತಡೆ ಹಿಡಿಯಿರಿ. ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುವವರನ್ನು ಕದಿಮರನ್ನು ತಕ್ಷಣ ಬಂಧಿಸಿರಿ. ಪರಿಶಿಷ್ಟ ಜಾತಿಯ ಮೊಗೇರರ ಹೆಸರಿನಲ್ಲಿ ಉತ್ತರ ಕನ್ನಡದ ಮೊಗೇರನ್ನು ಪಡೆಯುತ್ತಿರುವ ಜಾತಿ ಪ್ರಮಾಣ ಪತ್ರ ಕೊನೆಗೊಳ್ಳಲಿ. ಕಾಯ್ದೆ ಓಡಿಸಿಕೊಂಡು ಕೇಳುವುದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ. ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್. ಕೆಲವೊಂದು ಕೇಸ್ಗಳನ್ನ ಹಾಕ್ತೇವೆ ಅಂತೇಳಿ ಅಲ್ಲಿ ದೊಡ್ಡ ಬೆದರಿಕೆ ಹಾಕ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾನು ಇವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ 4 ಮಾತನಾಡ್ತೇನೆ. ಯಾಕಂತಂದ್ರೆ ತಾವೆಲ್ಲರೂ ಬಿಸಿಲಲ್ಲಿ ನಿಂತಿದ್ರಿ, ನಾವು ತಂಪಲಲ್ಲಿ ನಿಂತಿದ್ದೇವೆ. ತಾಸುಗಟ್ಟಲೆ ಮಾತಾಡೋದು ಸರಿಯಾಗುವುದಿಲ್ಲ. ಆದರೂ ಸಹಿತ 1977 ಅಂತಂದ್ರೆ ಅವತ್ತಿನಿಂದ ಇವತ್ತಿನ ತನಕ ನಡ್ಕೊಂಡು ಬಂದಂತಹ ಸುಳ್ಳು ಜಾತಿ ಪ್ರಮಾಣ ಪತ್ರದ ಕುರಿತಾಗಿ ಒಂದು 4 ಮಾತನಾಡ್ತೇನೆ. ತಾವು ಇದನ್ನ ಗಮನಿಸಬೇಕು. ವಿಶೇಷವಾಗಿ ಪತ್ರಿಕಾ ಪ್ರತಿನಿಧಿಗಳು, ಮಾಧ್ಯಮ ಪ್ರತಿನಿಧಿಗಳು ಮತ್ತೆ ಈ ವಿಜಿಲೆನ್ಸು, ಇಂಟೆಲಿಜೆನ್ಸ್ನವರು ಕೂಡ ಅದನ್ನು ತಿಳ್ಕೊಳ್ಬೇಕು. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂತಹ ಸಂವಿಧಾನ ಆಂಗ್ಲ ಭಾಷೆಯಲ್ಲಿದೆ, ಇಂಗ್ಲಿಷ್ನಲ್ಲಿದೆ. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಯಾದಿಯಲ್ಲಿ ಸೀರಿಯಲ್ ನಂಬರ್ 78ರಲ್ಲಿ ಬರುವಂಥ ಜಾತಿ MOGER ಮೊಗೇರ್ ಎನ್ನುವಂಥ ಜಾತಿ. ಈ ಜಾತಿ 1956ರಲ್ಲಿ ಪರಿಶಿಷ್ಟ ಜಾತಿ ಅಂತ ಕಂಡುಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಬ್ರಾಕೆಟ್ ಅನ್ನು ಹಾಕ್ತದೆ ಭಾರತ ಸರ್ಕಾರ. ಯಾಕೆ ಅಂತಂದ್ರೆ MOGER ಮೊಗೇರ್ ಅನ್ನುವಂಥ 2 ಜಾತಿ ಕರ್ನಾಟಕದಲ್ಲಿದೆ ಅಂತ. ಒಂದು ಜಾತಿ ಯಾವುದು ಅಂತಂದ್ರೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ, ಸೌತ್ ಕೆನರಾ. ಇದು ಮದ್ರಾಸ್ ಪ್ರಾಂತ್ಯದಲ್ಲಿ ಬರುವಂತಹ, ಆಡಳಿತದಲ್ಲೇ ಬರುವಂತಹ, ಬ್ರಿಟಿಷ್ ಸಂದರ್ಭದಲ್ಲಿ ಆಡಳಿತ ಬರುವಂತಹ ಈ ಜಿಲ್ಲೆ ಸೌತ್ ಕೆನರಾ ಅಂತೇಳಿ ಬ್ರಿಟಿಷ್ ಹೇಳಿದಂಥ ಜಿಲ್ಲೆ. ಅದೇ ರೀತಿ ಮುಂಬೈ ಆಡಳಿತದಲ್ಲಿ, ಮುಂಬೈ ಪ್ರಾಂತದ ಆಡಳಿತದಲ್ಲಿ ಬಂದಂತಹ ಒಂದು ಜಿಲ್ಲೆ ಆದಂತಹ ಕೆನರಾ ಡಿಸ್ಟ್ರಿಕ್ಟ್ ಅಂತ ಹೇಳ್ತಿದ್ರು ಆಗ. ಅದಕ್ಕೆ ಉತ್ತರ ಕನ್ನಡಕ್ಕೆ ಕೆನರಾ ಡಿಸ್ಟ್ರಿಕ್ಟ್ ಅಂತ ಹೇಳ್ತಿದ್ರು. ಅಲ್ಲಿ ಬರುವಂತಹ MOGER ಅನ್ನುವಂಥವರು ಬೆಸ್ತರು, ಮೀನುಗಾರರು, ಅದರ ಯಾದಿಯಲ್ಲಿ ಬರುವಂತಹ ಮೀನುಗಾರ ಮೊಗೇರರಾಗಿರುವಂಥದ್ದು ಅಂತ. ಇದಕ್ಕೆ ನಾವು ನೀವು ಹೇಳುವಂಥದ್ದಲ್ಲ. 1883ರಲ್ಲಿ
1883 ಇಲ್ಲಿಗೆ ಎಷ್ಟು ವರ್ಷ ಆಯಿತು ತಮ್ಗೆ ಗೊತ್ತಿದೆ. ಅಷ್ಟು ವರ್ಷಗಳ ಹಿಂದೆ ಕೆನರಾದ ಕಲೆಕ್ಟರ್ ಆದಂತಹ ಜೇಮ್ಸ್ ಕೆಂಬೆಲ್ ಅಂತವರು ಒಂದು ಗೆಜೆಟಿಯರ್ ಅನ್ನು ಬರೀತಾರೆ. ಕೆನರಾ ಗೆಜೆಟಿಯರ್ ಅಂತ ಬರೀತಾರೆ. CANARA ಕೆನರಾ ಗೆಜೆಟಿಯರ್ ಅಂತ ಬರೀತಾರೆ. ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂದರೆ ಕೆನರಾ ಡಿಸ್ಟಿಕ್ಕಿನ ಮೊಗೇರರು ಯಾರು, ಅವರ ವೃತ್ತಿ ಏನು, ಅವರು ಹುಟ್ಟು ಸಾವಿನಲ್ಲಿ ಇದು ಮೊಗೇರ ಸಮುದಾಯದವರು ನಡೆಸಿರುವಂಥ ಪ್ರತಿಭಟನಾ ಜಾಥಾ ಮತ್ತು ಪ್ರತಿಭಟನಾ ಪ್ರದರ್ಶನದ ಏನು ಹಕ್ಕೊತ್ತಾಯದ ಕಾರ್ಯಕ್ರಮ. ಇದು ಮಂಗಳೂರಿನಲ್ಲೇ ನಡೆದಂಥ ಕಾರ್ಯಕ್ರಮ. ಮಂಗಳೂರಿನ ಬಲ್ಮಠ ಶಾಂತಿ ನಿಲಯದಿಂದ ಶಾಂತಿ ನಿಲಯ ಮೈದಾನದಿಂದ ಹೊರಟಂಥ ಈ ಒಂದು ಬೃಹತ್ ಮೆರವಣಿಗೆ ಮೊಗೇರ ಸಮುದಾಯದ ಬೇರೆ ಬೇರೆ ಭಾಗಗಳಿಂದ ಬಂದಂಥ, ಅದು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕೊಡಗು, ಆಮೇಲೆ ಚಿಕ್ಕಮಗಳೂರು, ಹಾಸನ, ಎಲ್ಲ ಭಾಗಗಳಿಂದ ಬಂದಂಥ ಮೊಗೇರ ಸಮುದಾಯದ ಜನರು, ಪರಿಶಿಷ್ಟ ಜಾತಿಯ ಮೊಗೇರ ಸಮುದಾಯದ ಜನರ ಭಾರಿ ದೊಡ್ಡ ಹಕ್ಕೊತ್ತಾಯ ಜಾಥಾ ಮಂಗಳೂರಿನ ಬಲ್ಮಠದಿಂದ ಮಂಗಳೂರಿನ ತಹಶೀಲ್ದಾರ್ ಕಚೇರಿ, ಮಿನಿ ವಿಧಾನಸೌಧ, ಹಂಪನಕಟ್ಟೆಯ ಕ್ಲಾಕ್ ಟವರ್ ಸಮೀಪ ಇರುವಂಥ ಮಿನಿ ಸೌಧದ ಮುಂದೆ ತನಕ ನಡೆಯಿತು. ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಕೂಡ ಮೊಗೇರ ಸಮುದಾಯದ ಜನರು ಭಾಗಿಗಳಾಗಿದ್ದರು. ಪರಿಶಿಷ್ಟ ಜಾತಿಯ ಮೊಗೇರ ಸಮುದಾಯದವರಿಗೆ ಇರುವಂಥ ಸವಲತ್ತು ಮತ್ತು ಅವರಿಗೆ ಏನು ಸಂವಿಧಾನದತ್ತವಾಗಿ ಲಭಿಸಿರುವಂಥ ಜಾತಿ ಪ್ರಮಾಣವನ್ನು ಉತ್ತರ ಕನ್ನಡದ ಮೀನುಗಾರ ಸಮುದಾಯಕ್ಕೆ ಸೇರಿದ ಪ್ರವರ್ಗ 1ರಲ್ಲಿರುವ ಮೊಗೇರ ಸಮುದಾಯದವರು ಸುಳ್ಳು ಮಾಹಿತಿಗಳನ್ನು ನೀಡಿ ಪಡ್ಕೊಂಡು ಆ ಮೂಲಕ ಉದ್ಯೋಗ ಪಡೆದಿದ್ದಾರೆ. ಸೊ ಇದನ್ನು ಇನ್ನೂ ಕೂಡ ಇದು ಮುಂದುವರಿಯಬಾರದು. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಸ್ಪಷ್ಟವಾದ ನಿರ್ದೇಶನವನ್ನು, ಈಗಾಗಲೇ ಕೋರ್ಟ್ಗಳು ಸ್ಪಷ್ಟವಾದ ನಿರ್ದೇಶನವನ್ನು ಕೊಟ್ಟಿದೆ. ಈಗಾಗಲೇ ಅಧ್ಯಯನ ನಡೆಸಿದಂಥ ಸರ್ಕಾರದ ನಿರ್ದೇಶನದ ಮೇಲೆ ಅಧ್ಯಯನ ನಡೆಸಿದಂಥ ಅಂಬೇಡ್ಕರ್ ಅಧ್ಯಯನ ಸಂಸ್ಥೆಗಳು ಕೂಡ ಕುಲಶಾಸ್ತ್ರೀಯ ಅಧ್ಯಯನ ನಡೆಸಿ ಕೂಡ ಅಭಿಪ್ರಾಯಗಳನ್ನು ಕೊಟ್ಟಿದೆ. ಮೊಗೇರ ಅಂದರೆ ಯಾರು? ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಮೊಗೇರರು, ಅವರು ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದವರು. ಅದೇ ಉತ್ತರ ಕನ್ನಡದ ಮೊಗೇರರು, ಅವರು ಪರಿಶಿಷ್ಟ ಜಾತಿಗೆ ಸೇರಿದವರು ಅಲ್ಲ, ಅವರು ಪ್ರವರ್ಗ 1ರಲ್ಲಿ ಬರುವವರು ಅನ್ನೋದನ್ನು ಸರ್ಕಾರಕ್ಕೆ ಎಲ್ಲ ಇಲಾಖೆಗಳು, ಎಲ್ಲ ಅಧ್ಯಯನಗಳು ವರದಿ ಕೊಟ್ಟಿದೆ. ಈ ವರದಿಗಳ ಆಧಾರದ ಮೇಲೆ, ಈ ಕುಲಶಾಸ್ತ್ರೀಯ ಅಧ್ಯಯನದ ಮೇಲೆ ಮತ್ತು ಈ ಇಂದಿನ ಪರಿಶಿಷ್ಟ ಜಾತಿ ಪಟ್ಟಿಯ ಪ್ರಕಾರ ಕೋರ್ಟ್ ಕೂಡ ತೀರ್ಪು ಕೊಟ್ಟಿದೆ. ಸೊ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ಸ್ಪಷ್ಟವಾದ ನಿರ್ದೇಶನ ಕೊಡಬೇಕು ಅನ್ನುವಂಥ ಬೇಡಿಕೆ ಇಟ್ಟು ಇವತ್ತಿನ ಈ ಒಂದು ಬೃಹತ್ ಪ್ರತಿಭಟನೆ ಮತ್ತು ಪ್ರತಿಭಟನಾ ಪ್ರದರ್ಶನ ನಡೆದಿದೆ. ನಾನು ಈ ಒಂದು ನ್ಯೂಸ್ ಆ್ಯಂಡ್ ವ್ಯೂಸ್ ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಡ್ಸ್.